ಸುರಿತಾ ಇರುವಂತಹ ಭಾರಿ ಮಳೆಗೆ ಅಲ್ಲಲ್ಲಿ ಅನಾಹುತಗಳಾಗ್ತಾ ಇದೆ. ಅಲ್ಲಲ್ಲಿ ಗುಡ್ಡ ಜರಿಯುವಂತಹ, ಮಣ್ಣು ಕುಸಿಯುವಂತಹ ಘಟನೆಗಳನ್ನ ನಾವು ನೋಡ್ತಾ ಇದ್ದೇವೆ. ಬಹುಶಃ ಪುತ್ತೂರು ಆಸುಪಾಸಿನಲ್ಲೂ ಕೂಡ ಇಂತಹ ಘಟನೆಗಳು ನಡೀತಾ ಇದೆ. ಪುತ್ತೂರಿನ ಕುಂಬ್ರದಿಂದ ಕವಡಿಚಾರ್ ಅದರ ಮುಂದುವರೆದ ಸುಳ್ಯ ಹಾದಿಯುದ್ದಕ್ಕೂ ಕೂಡ ಅಲ್ಲಲ್ಲಿ ಭೂಕುಸಿತ ಆಗ್ತಾ ಇದೆ. ಅಂತಹ ಒಂದು ಜಾಗದಲ್ಲಿ ನಾವಿದ್ದೇವೆ. ಮುಖ್ಯವಾಗಿ ನೀವು ಕುಂಬ್ರದಿಂದ ಕವಡಿಚಾರುವರೆಗಿನ ಶೇಖಮಲೆ ಇರ್ಬೋದು, ಮಡ್ಯಂಗಳಿರ್ಬೋದು, ಹಲವು ಕಡೆಗಳಲ್ಲಿ ಈಗಾಗಲೇ ಭೂಕುಸಿತ ಆಗಿರುವಂತದ್ದನ್ನ ನೋಡಬಹುದು. ಕೆಲವೊಂದಷ್ಟು ಗಂಟೆಗಳ ಕಾಲ ಸಂಚಾರ ಕೂಡ ಅಸ್ತವ್ಯಸ್ತ ಆಗಿತ್ತು. ಆ ಬಳಿಕ ಸ್ಥಳೀಯರು ಎಲ್ಲರೂ ಕೂಡ ಸೇರಿಕೊಂಡು ಕಾರ್ಯಾಚರಣೆಯನ್ನು ನಡೆಸಿ ಮಣ್ಣು ತೆರವು ಮಾಡಿದಂತ ಬಳಿಕ ಒಂದು ಸುಗಮ ಸಂಚಾರಕ್ಕೆ ಒಂದು ವ್ಯವಸ್ಥೆಗಳನ್ನು ಮಾಡಿರುವಂತದ್ದು. ರಾತ್ರಿ ವೇಳೆ ಮಣ್ಣು ಕುಸಿದಿರುವಂತಹ ಹಲವಾರು ಘಟನೆಗಳು ನಡೆದಿರುವಂತದ್ದು. ಸೊ ಈಗ ನಾನು ನಿಂತಿರುವಂತಹ ಜಾಗ ಏನಿದೆ, ಇದು ಶೇಖಮಲೆ ಜಂಕ್ಷನ್ ಅಥವಾ ಶೇಖಮಲೆಯ ಒಂದು ರಿಕ್ಷಾ ನಿಲ್ದಾಣದ ಮುಂಭಾಗದಲ್ಲಿ ಸಂಭವಿಸಿದಂತಹ ಒಂದು ಮಣ್ಣು ಕುಸಿತದ ಒಂದು ಘಟನೆ. ಹೆದ್ದಾರಿ ಬದಿಗೆ ಮಣ್ಣು ಕುಸಿದು ಬಿದ್ದಿತ್ತು. ಧರೆ ಕುಸಿದು ಒಂದಷ್ಟು ಮಣ್ಣು ಕೂಡ ರಸ್ತೆಗೆ ಬಿದ್ದಿತ್ತು. ಆ ಬಳಿಕ ಅದನ್ನ ತೆರವು ಮಾಡುವಂತಹ ಒಂದು ಕೆಲಸಗಳಾಗಿದೆ. ಬಹುಶಃ ಇಂತಹ ಘಟನೆಗಳು ಅಲ್ಲಲ್ಲಿ ನಡೆದಿದೆ. ಅದರ ಎಲ್ಲೆಲ್ಲಿ ಕುಸಿದಿದೆಯೋ ಧರೆಯ ಮೇಲೆ ವಿದ್ಯುತ್ ಕಂಬಗಳಿದೆ. ಅದರ ಜೊತೆಗೆ ಅದೇ ಭಾಗದಲ್ಲಿ ಹಲವಾರು ಮನೆಗಳು ಕೂಡ ಇದೆ ಅನ್ನುವಂಥದ್ದು. ಸೊ ಇದೆಲ್ಲವೂ ಕೂಡ ಅಪಾಯವನ್ನ ಮುಂದಕ್ಕೆ ಹೊಂದಿಕೊಂಡಿದೆ. ಮಳೆ ನಿರಂತರವಾಗಿ ಬಂದಂತ ಸಂದರ್ಭದಲ್ಲಿ ಮಣ್ಣು ಸಡಿಲಾದ್ರೆ ಇನ್ನೊಂದಷ್ಟು ಭೂಭಾಗ ಕುಸಿಯುತ್ತೆ. ಅಂತ ಸಂದರ್ಭದಲ್ಲಿ ಈ ರೀತಿ ಇರುವಂತಹ ಒಂದು ವಿದ್ಯುತ್ ಕಂಬಗಳಾಗಿರ್ಬೋದು ಅಥವಾ ಇನ್ನೊಂದಷ್ಟು ಮಣ್ಣು ಕುಸಿದು ಮೇಲ್ಭಾಗದಲ್ಲಿರುವಂತಹ ಮನೆಗಳಿಗೆ ಕೂಡ ಮುಂದಕ್ಕೆ ಅಪಾಯ ಇದೆ ಅನ್ನುವಂಥದ್ದನ್ನ ನಾವು ಹೇಳಬಹುದು. ಸೊ ಈಗ ಶೇಖಮಲೆಯಲ್ಲಿ ಇರುವಂತಹ ಶೇಖಮಲೆಯಲ್ಲಿ ಸಂಭವಿಸಿದಂತಹ ಒಂದು ಮಣ್ಣು ಅಥವಾ ಗುಡ್ಡ ಕುಸಿತ ಏನು ಸಂಭವಿಸಿದೆ, ಆ ಗುಡ್ಡದ ಮೇಲ್ಭಾಗದಲ್ಲಿ ಇರುವಂತಹ ಮನೆಯವರು ನಮ್ಮ ಜೊತೆಗಿದ್ದಾರೆ. ಇವರು ಶಿಕ್ಷಕರು, ಮೋನಪ್ಪ ಅವರು. ಅವ್ರ ಜೊತೆಗೆ ಮಾತನಾಡಿಕೊಳ್ಳೋಣ, ಏನು ಹೇಳ್ತಾರೆ ಈ ವಿಚಾರಗಳ ಬಗ್ಗೆ ಅಂತ. ನಮಸ್ತೆ ಸರ್. ನಮಸ್ತೆ. ಇದು ಯಾವಾಗ ಆಗಿರುವಂಥದ್ದು? ಇದು ನಿನ್ನೆ ಆಗಿರುವಂಥದ್ದು. ನಿನ್ನೆ ಮೊನ್ನೆಯಿಂದ ಧಾರಾಕಾರ ಮಳೆ ಸುರಿತಾ ಇತ್ತು. ಡೈಲಿ ರಾತ್ರಿ ಇಡೀ ಮಳೆ ಬಂತು. ಮಳೆ ಬಂದ ಕಾರಣ ಜರಿದಿದೆ. ಆಮೇಲೆ ಇನ್ನೂ ಸ್ವಲ್ಪ ಜರಿಯುವಂಥ ಅಂದಾಜಲ್ಲಿ ಇದೆ. ಹತ್ತಿರದಲ್ಲಿ ಎಲೆಕ್ಟ್ರಿಕ್ ಕಂಬ ಕೂಡ ಹತ್ತಿರದಲ್ಲಿ ಇದೆ. ನಮಗೆ ಇಲ್ಲಿಗೆ ಮಾರ್ಗ ಹೋಗುವ ದಾರಿನೇ ಏನಾದರೂ ಕ್ಲೋಸ್ ಆಗಿಬಿಟ್ರೆ ಭಾಳ ಕಷ್ಟ. ವೆಹಿಕಲ್ ಹೋಗಲಿಕ್ಕೆ ಸಾಧ್ಯತೆ ಇಲ್ಲ. ಮಾರ್ಗದ ಹೈವೇ ಬದಿಯಲ್ಲಿ ಮನೆ ಕೂಡ ಇದೆ. ಈಗ ಜರ್ದದ್ದು ಮನೆ ಮುಂಭಾಗದಲ್ಲಿ ಜರ್ದು ಸ್ವಲ್ಪ ತೊಂದರೆ ಕೊಟ್ಟಿದೆ ನಮಗೆ. ಇನ್ನು ಇದೇ ರೀತಿ ಮುಂದೆ ಆದರೆ ಭಾಳ ಕಷ್ಟ. ಈಗ ಇದಕ್ಕೆ ಒಂದು ಪರಿಹಾರ ಅಂತ ಇದ್ರೆ ಯಾವ ರೀತಿ ಮಾಡ್ಬೋದು? ತಡೆಗೋಡೆಗಳನ್ನು ನಿರ್ಮಾಣ ಮಾಡ್ಬೋದಾ, ಹೇಗೆ ಅಂತ ತಾವು ಭಾವಿಸ್ತೀರಿ? ಈಗ ತಡೆಗೋಡೆಯನ್ನು ಮಾಡಲಿಕ್ಕೂ ಸಾಕು ಮಾಡ್ಬೋದು, ಅಥವಾ ಬೇರೆ ಯಾವುದಾದ್ರೂ ಚಾನ್ಸಸ್ ಬೇರೆ ಏನಾದರೂ ಕೊಟ್ಟು ವ್ಯವಸ್ಥೆಗಳನ್ನು ಮಾಡಿ ಅದು ಕೂಡ ಮಾಡಬಹುದು. ಅಂದ್ರೆ ಈಗ ಸದ್ಯಕ್ಕೆ ಈಗ ಕುಸಿತ ಅಷ್ಟಕ್ಕೆ ನಿಂತಿದೆ. ಇನ್ನು ಮಳೆ ಜಾಸ್ತಿ ಬಂದು ಮಣ್ಣು ಇನ್ನಷ್ಟು ಸಡಿಲಾದ್ರೆ ಇನ್ನಷ್ಟು ಕುಸಿಬಹುದು ಅಂತ. ಇನ್ನಷ್ಟು ಕುಸಿಬಹುದು. ಮಣ್ಣು ಕೂಡ ಅದು ನಾವು ಮನೆ ಕಟ್ಟುವ ಮೊದಲು ತೆಗೆದು ಹಾಕಿದ್ದಂಥ ಮಣ್ಣು ಅದು. ಅಲ್ಲಿ ಗಟ್ಟಿ ಮಣ್ಣಲ್ಲ, ಮೆದುವಾಗಿದೆ. ಮಳೆಗೆ ಹಾಕಿ ಎಲ್ಲಿಯಾದರೂ ಹೊಸರು ಹೊರಗಡೆ ಬಂದರೆ, ನಿರಂತರ ಮಳೆ ಬಂದರೆ ಇನ್ನೂ ಕೂಡ ಜಾರುವಂಥ ಅಂದಾಜಲ್ಲಿ ಉಂಟು. ಪರಿಸ್ಥಿತಿ ತುಂಬ ತೊಂದರೆ ಆಗ್ಬೋದು ಅಂತ ಕಾಣ್ತಾ ಉಂಟೆ ನನಗೆ. ಈಗ ಈ ಯಾರಾದ್ರೂ ಇಲ್ಲಿಗೆ ಬಂದು ಭೇಟಿ ಕೊಟ್ಟಿದ್ದಾರೆ ಈಗ ಮನೆಗೆ, ಅಥವಾ ಈ ಭಾಗದಲ್ಲಿ ಭೂಕುಸಿತ ಆಗಿರುವಂತಹ ಕಾರಣ ಎದುರಾಗಿರುವಂತಹ ಅಪಾಯದ ಬಗ್ಗೆ ಏನಾದ್ರೂ ಒಂದು ಹೇಳಿದ್ದಾರೆ, ಅಥವಾ ಯಾರಾದ್ರೂ ನೋಡ್ಲಿಕ್ಕೆ ಬಂದಿದ್ದಾರೆ? ಇಲ್ಲ, ಯಾರು ಬಂದಿಲ್ಲ. ಬಂದಿರೋದು ನೀವು ಮಾತ್ರ. ಈಗ ಯಾರು ಬಂದು ಕೇಳಲಿಲ್ಲ. ನಾನು ಸ್ಕೂಲಿಗೆ ಹೋಗಿದ್ದೆ, ಅಷ್ಟೊತ್ತಿಗೆ ಇಲ್ಲಿ ಲೋಕಲ್ ಲೈಟ್ಸ್ ನನಗೆ ಕಾಲ್ ಮಾಡಿದರು, ಆಗಲೇ ಬಂದಿದೆ ನಾನು. ಮತ್ತು ಸ್ವಲ್ಪ ಸೈಡ್ ಬದಿಯಲ್ಲಿ ಇವರು JCB ಮಣ್ಣೆಲ್ಲ ತೆಗೆದು ನೀರು ನಿಲ್ಲದ ಹಾಗೆ ಮಾಡಿ ನೀರು ಸರಾಗವಾಗಿ ಹರಿದು ಹೋಗುವಾಗೆ ಮಾಡಿಕೊಟ್ಟಿದ್ದಾರೆ. ಈಗ ನಿಮ್ಗೆ ಏನಾದ್ರೂ ಈಗ ಬೇಡಿಕೆ ಉಂಟಾ? ಇದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆಗಳಾಗಬೇಕು, ಏನಾದ್ರೂ ಮಾಡಬೇಕು? ವ್ಯವಸ್ಥೆ ಮಾಡಬೇಕು ಅಂತ ಮಾಡಿದರೆ ಅತ್ಯುತ್ತಮವಾಗಿ ಮಾಡಿದರೆ ಒಳ್ಳೆಯದು. ನಮಗೆ ಸೇಫರ್ ಸೈಡಲ್ಲಿ ಇರ್ತೇವೆ ನಾವು. ಇಲ್ಲ ಅಂತೇಳಿದರೆ ಭಾಳ ಕಷ್ಟ. ಎಷ್ಟೊತ್ತಿಗೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯತೆಗಳಿಲ್ಲ. ಅದರಲ್ಲೂ ಕೂಡ ಮುಖ್ಯವಾಗಿ ಇದು ಹೆದ್ದಾರಿ, ಮೈಸೂರು ಹೆದ್ದಾರಿ, ವಾಹನಗಳ ಓಡಾಟ ನಿರಂತರ ರಾತ್ರಿ ಹಗಲು ಇರುತ್ತೆ. ಸೊ ಹೆಚ್ಚಿನ ವಾಹನಗಳು ಅಲ್ಲಿ ಈಗ ಶಿರಾಡಿ ಘಾಟ್ ಬ್ಲಾಕ್ ಆಗಿದೆ, ಈ ಮಾರ್ಗವನ್ನ ಒಂದು ಬಳಸಿಕೊಂಡಿರುವಂತದ್ದು. ಸೊ ರಾತ್ರಿ ವೇಳೆ ಅಪಾಯ ಸಂಭವಿಸಿದ್ರೆ ಎಲ್ರಿಗೂ ಅಪಾಯ. ಹೆಚ್ಚಿನ ವಾಹನಗಳು ಆ ಕಡೆ ಶಿರಾಡಿ ಘಾಟಿ ಬಂದಾದ ಕಾರಣ ಇಲ್ಲಿ ಈ ಕಡೆ ಎಲ್ಲ ವೆಹಿಕಲ್ಗಳು ಓಡಾಡ್ತದೆ. ಭಾಳ ಲೋಡ್ ಇರುವಂಥದ್ದು ದೊಡ್ಡ ದೊಡ್ಡ ಗಾಡಿಗಳು ಓಡಾಡೋ ಕಾರಣ ಭಾಳ ಕಷ್ಟ ಅಂತ ಅನಿಸ್ತದೆ ನನಗೆ. ಧನ್ಯವಾದಗಳು ಸರ್ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಇದು ಈ ಮನೆಯ
ಮಾಲಕರು ಜೊತೆಗೆ ಶಿಕ್ಷಕರು ಆಗಿರುವಂತಹ ಮೋನಪ್ಪ ಅವರು ಹಂಚಿಕೊಂಡಿರುವಂತಹ ವಿಚಾರಗಳು. ಖಂಡಿತ ಮುಂದಿನ ದಿನಗಳಲ್ಲಿ ಅಪಾಯ ಎದುರಾಗಬಹುದು ಅನ್ನುವಂಥದ್ದನ್ನು ನಾವು ಅಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅನೇಕ ಸಂದರ್ಭಗಳಲ್ಲಿ ಅನೇಕ ಕಡೆಗಳಲ್ಲಿ ಮಣ್ಣು ಯಾವ ಸಂದರ್ಭದಲ್ಲಿ ಕುಸಿದಿದೆ, ಗುಡ್ಡ ಯಾವ ರೀತಿ ಕುಸಿದಿದೆ ಅನ್ನುವಂಥದ್ದನ್ನು ನಮಗೆ ನಿರೀಕ್ಷೆ ಮಾಡೋದಕ್ಕೆ ಆಗಲಿಲ್ಲ. ಸೊ ಹೀಗಾಗಿ ಇಲ್ಲಿಗೆ ಕೂಡ ಒಂದಷ್ಟು ವ್ಯವಸ್ಥೆಗಳಾಗಬೇಕು. ಜೊತೆಗೆ ಇಲ್ಲಿ ಕೇವಲ ಇಲ್ಲಿ ಅಂತಲ್ಲ, ಈ ರೀತಿ ಅನೇಕ ಕಡೆಗಳಲ್ಲಿ ಗುಡ್ಡ ಕುಸಿದಿದೆ, ಹೆದ್ದಾರಿಗೆ ಮಣ್ಣು ಬಿದ್ದಿದೆ, ಅದರ ಮೇಲ್ಭಾಗದಲ್ಲಿ ಬಹಳಷ್ಟು ವಿದ್ಯುತ್ ಕಂಬಗಳಿದೆ, ವಿದ್ಯುತ್ ತಂತಿಗಳು ಹಾದು ಹೋಗಿದೆ, ಮನೆಗಳಿದೆ. ಅವರೆಲ್ಲರಿಗೂ ಕೂಡ ಒಂದಷ್ಟು ವ್ಯವಸ್ಥೆಗಳನ್ನ ಕಲ್ಪಿಸುವಂತಹ ಒಂದು ಕೆಲಸಗಳು ಆಗಬೇಕಾಗಿದೆ ಅನ್ನುವಂಥದ್ದು ಸುದ್ದಿ ಆಶಯ. ಅಬೂಬಕರ್, ಅಶ್ವಥ್ ಶೆಟ್ಟಿ ಮತ್ತು ಕಾರ್ತಿಕ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ